ಗೋಹತ್ಯೆ ನಿಷೇಧ ಕಾಯ್ದೆ ಹಿಂದಕ್ಕೆ ಪಡೆದುಕೊಳ್ಳುವುದು, ಮತಾಂತರ ಕಾಯ್ದೆಯನ್ನು ರದ್ದುಪಡಿಸುವುದು, ಲವ್ ಜಿಹಾದ್ ಪ್ರಕರಣಗಳನ್ನು ಹತ್ಯೆಕ್ಕದಿರುವುದು, ಹಿಂದೂ ಸಂಘಟನೆ ನಾಯಕರ ವಿರುದ್ಧ ಗಡೀಪಾರು ಪ್ರಕ್ರಿಯೆ ನಡೆಸ್ತಾ ಇರುವುದು ಸೇರಿದಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಹಿಂದೂ ವಿರೋಧಿ ನೀತಿಗಳನ್ನು ಕೈಗೊಂಡಿರುವುದು ಸರಿಯಲ್ಲ. ಇದನ್ನ ಇಡೀ ಸಂತ ಸಮುದಾಯ ಖಂಡಿಸುತ್ತದೆ ಎಂದು ವಿವಿಧ ಮಠಗಳ ಮಠಾಧಿಪತಿಗಳು ಹೇಳಿದ್ದಾರೆ. ಇನ್ನು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಣಿಲ್ಯ ಕ್ಷೇತ್ರದ ಮೋಹನದಾಸ ಸ್ವಾಮೀಜಿ, ಸೆಪ್ಟೆಂಬರ್ 10ರ ಬಳಿಕ ನಮ್ಮ ಮನವಿಯನ್ನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರಿಗೆ, ಗೃಹ ಸಚಿವರಿಗೆ ಸಲ್ಲಿಸುತ್ತೇವೆ. ನಾವೆಲ್ಲರೂ ಸಂತ ಸಮುದಾಯದ ಒಟ್ಟು ಸೇರಿ ಅವರನ್ನ ಮುಖತಃ ಭೇಟಿ ಮಾಡಲಿದ್ದೇವೆ ಎಂದರು. ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿ ಮಾತನಾಡಿ, ನಾವೆಲ್ಲರೂ ಒಟ್ಟು ಸೇರಿ ಹಿಂದೂ ಸಮುದಾಯದ ಮೇಲೆ ಆಗುವ ಕೆಲವು ಸರ್ಕಾರದ ನಿರ್ಣಯಗಳಿಂದ ಗೊಂದಲ ಆಗಿರುವುದರಿಂದ ಸಂತರು ಎಲ್ಲ ಒಗ್ಗಟ್ಟಾಗಿ ಹೋರಾಟಕ್ಕೆ ಸಿದ್ಧತೆ ಮಾಡಿದ್ದಾರೆ ಎಂದರು. ಸಮಾಜಕ್ಕೆ ತೊಂದರೆ ಆದಾಗ ಸಂತ ಸಮುದಾಯ ಒಗ್ಗಟ್ಟಾಗಿ ನಿಲ್ಲುತ್ತದೆ ಎಂದರು. ಗುರುಪುರ ಮಠದ ವಜ್ರದೇಹಿ ಸ್ವಾಮೀಜಿ ಮಾತನಾಡಿ, ಲವ್ ಜಿಹಾದ್ಗೆ ಸೂಕ್ತ ಕಡಿವಾಣ ಹಾಕಲು ಪೊಲೀಸರು ಮುಂದಾಗಬೇಕು. ಆದ್ರೆ ಆಂಟಿ ಕ್ರಿಮಿನಲ್ ವಿಂಗ್ ಮೂಲಕ ಹಿಂದೂ ಯುವಕರನ್ನ ಹತ್ತಿಕ್ಕುವ ಪ್ರಯತ್ನ ನಡೆಸಲಾಗ್ತಾ ಇದೆ. ವಿನಾಕಾರಣ ಹಿಂದೂ ಯುವಕರನ್ನ ಗಡೀಪಾರು ಮಾಡುವ ಬಗ್ಗೆಯೂ ನಮ್ಮ ಗಮನಕ್ಕೆ ಬಂದಿದೆ. ವಿನಾಕಾರಣ ಹಿಂದೂ ಯುವಕರಿಗೆ ಕಿರುಕುಳ ನೀಡಿದ್ರೆ ಈ ಬಗ್ಗೆಯೂ ನಾವು ತೀವ್ರ ಹೋರಾಟವನ್ನ ಮಾಡಲಿದ್ದೇವೆ ಎಂದರು. ಸಮಾನ ನಾಗರಿಕ ಸಂಹಿತೆ ವಿಚಾರದಲ್ಲೂ ನಾವು ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ. ಹಿಂದೂ ಸಮಾಜದ ಇಡೀ ನಿರ್ಣಯವನ್ನ ಮಾಡಿಕೊಂಡು ನಾವು ಸಂಘಟಿತರಾಗಿ ಹೋರಾಟವನ್ನ ಮಾಡಲಿದ್ದೇವೆ. ಎಲ್ಲ ಮಠಾಧೀಶರನ್ನ ಭೇಟಿ ಮಾಡಿ ಒಕ್ಕೂಟದ ನಿರ್ಣಯವನ್ನ ಮಾಡಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ಸಂತ ಸಮುದಾಯ ಒಕ್ಕೂಟದ ನಿರ್ಣಯ ಮಾಡಿದ್ದೇವೆ ಎಂದರು. ಹಿಂದೂಗಳಿಗೆ ಅನ್ಯಾಯವಾಗುವ ಯಾವುದೇ ವಿಚಾರ ಬಂದಾಗಲೂ ಸಂತ ಸಮುದಾಯ ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡಿದ್ದೇವೆ. ನಮಗೆ ಸರ್ಕಾರದಿಂದ ನ್ಯಾಯ ಸಿಗದೇ ಇದ್ದಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಲು ಸಂತ ಸಮುದಾಯ ಮುಂದಾಗಲಿದೆ ಎನ್ನುವಂತಹ ನಿರ್ಣಯವನ್ನ ಮಾಡಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಣಿಯೂರು ಕ್ಷೇತ್ರದ ಮಹಾಬಲ ಸ್ವಾಮೀಜಿ, ಕೊಂಡೇವೂರು ನಿತ್ಯಾನಂದ ಮಠದ ಶ್ರೀಗಳು, ಈಶ ವಿಠಲದಾಸ ಸ್ವಾಮೀಜಿ, ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ, ಹಿಂದೂ ಮುಖಂಡರಾದ ಎಂಬಿ ಪುರಾಣಿಕ್, ಪ್ರಕಾಶ್ ಪಿಎಸ್ ಮೊದಲಾದವರು ಇದ್ರು. ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೆ ಆಘಾತ ಆಗತಕ್ಕಂಥ ಘಟನೆಗಳನ್ನು ಬಿಟ್ಟು ಮುಂದೆ ಈ ರಾಜ್ಯವನ್ನು ಅಭಿವೃದ್ಧಿಪಡಿಸತಕ್ಕಂಥ ಮತ್ತು ದೇಶದ ಅಸ್ತಿತ್ವದಲ್ಲಿ ಈ ದೇಶವನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿಯುತವಾದಂಥ ಅಧಿಕಾರಾವಧಿಯಲ್ಲಿ ಏನು ಅವರಿಗೆ ಅಧಿಕಾರ ಸಿಕ್ಕಿದೆ ಅದನ್ನು ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ಐಕ್ಯತೆಯಲ್ಲಿ ಬೆಳಗಿಸುವಂಥದ್ದು ಒಂದು ಕರ್ತವ್ಯ, ಧರ್ಮ. ಆ ಧರ್ಮ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ನಿಭಾಯಿಸಲಿಕ್ಕೆ ಸಂತರು ಯಾವುದಕ್ಕೂ ಬದ್ಧರಾಗಿರ್ತಾರೆ ಅನ್ನುವಂಥ ಮಾತನ್ನು ಉಪವಾಸ ಸತ್ಯಾಗ್ರಹ ಆಗಲಿ ಮುಂದೆ ಆಗತಕ್ಕಂಥ ಎಲ್ಲ ಸನ್ನಿವೇಶಕ್ಕೂ ದೇಶದಲ್ಲಿ ಐಕ್ಯತೆಯ ಜೊತೆಯಲ್ಲಿ ಐಕ್ಯಮತ್ಯದಲ್ಲಿ ಆ ಒಗ್ಗಟ್ಟಿನ ಬಲ ಏನಿದೆ ಅನ್ನೋದನ್ನು ತೋರಿಸುವಂಥ ಶಕ್ತಿಯಾಗಿ ಈ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಸರ್ಕಾರವು ಈಗಾಗಲೇ ಕೆಲವೊಂದು ನಿರ್ಣಯವನ್ನು ತೆಕ್ಕೊಂಡಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಏಕೆಂದರೆ ಗೋಹತ್ಯೆ ನಿಷೇಧ ಎನ್ನುವಂಥ ಒಂದು ಕಾಯ್ದೆಯನ್ನು ಮತ್ತೆ ರದ್ದುಪಡಿಸುವ ಒಂದು ಪ್ರಯತ್ನ ಆಗುತ್ತಾ ಇದೆ ಅಂತ. ಅದರಿಂದ ಅದು ರದ್ದುಪಡಿಸುವಂಥದ್ದು ಪಡಿಸಿದರೆ ಒಂದಷ್ಟು ಸಮಾಜದಲ್ಲಿ ಅಶಾಂತಿ ಇತ್ಯಾದಿ ಆಗುವಂಥ ಸಾಧ್ಯತೆ ಇದೆ. ಅದರಿಂದ ಅದು ಉತ್ತಮ ಅಲ್ಲ ಅಂತ ನಮ್ಮದೊಂದು ಸೂಚನೆಗಳು. ನಾವೆಲ್ಲ ಸಂತರು ಒಟ್ಟಾಗಿಕೊಂಡು ಒಂದಷ್ಟು ಮತಾಂತರದ ನಿಷೇಧದ ಬಗ್ಗೆಯೂ ಅದನ್ನು ಮತ್ತೆ ತರುವ ಒಂದು ಪ್ರಯತ್ನವೂ ಆಗ್ತದೆ ಅಂತ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಅದರಿಂದ ಸಂತರೆಲ್ಲ ಜೊತೆ ಸೇರಿಕೊಂಡು ಇದರ ಬಗ್ಗೆ ಒಂದು ನಿರ್ಣಯವಂತೆ ತೆಗೊಂಡಿರುತ್ತೇವೆ. ಯಾಕಂದರೆ ಇಂಥ ಕಾರ್ಯಗಳು ಆದಲ್ಲಿ ಸಮಾಜದಲ್ಲಿ ತೊಂದರೆಗಳಾಗ್ಬೋದು, ಗೊಂದಲ ಆಗ್ಬೋದು. ಅದಕ್ಕಾಗಿ ಇದು ಜಾರಿ ಇರುವಾಗ ಒಂದಷ್ಟು ಶಾಂತಿಯನ್ನು ನಾವು ಕಂಡಿದ್ದೇವೆ. ಇನ್ನು ಅದನ್ನು ತೆಗೆದರೆ ಇನ್ನಷ್ಟು ತೊಂದರೆಗಳಾಗುವಂಥ ಸಾಧ್ಯತೆ ಇರುವುದರಿಂದ ಸಂತರು ಎಲ್ಲ ಒಕ್ಕರೊಳಿನಿಂದ ಒಗ್ಗಟ್ಟಾಗಿ ಒಂದು ಹೋರಾಟಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ. ಇಂಥ ಒಂದು ವಿಚಾರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಆದ್ದರಿಂದ ಇಂಥ ಕಾರ್ಯವನ್ನು ಮಾಡದಂತೆ ಮನವಿಯನ್ನು ಕೂಡ ನಾವು ಮಾಡಿಕೊಳ್ಳುವಂಥದ್ದು ಸಾಧ್ಯ ಆದಷ್ಟು ಸಮಾಜದಲ್ಲಿ ಶಾಂತಿಯನ್ನು ಉಂಟು ಮಾಡುವ ಒಂದು ಪ್ರಯತ್ನ ಆಗಬೇಕು ಅಂತ. ಹಿಂದೂ ಸಮಾಜ ಎದುರಿಸುವಂತಹ ಹಲವಾರು ಕಾರಣಗಳಲ್ಲಿ ಒಂದಾಗಿರುವಂತಹ ಗೋಹತ್ಯೆ ನಿಷೇಧ ಬಿಲ್ಲನ್ನು ಈಗಾಗಲೇ ಸರ್ಕಾರ ಹಿಂತಗೊಳ್ತದೆ ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಸಂಪುಟ ಸಮಿತಿಯಲ್ಲಿಟ್ಟು ಅದನ್ನು ಹೊರಗೆ ತಂದಿದ್ದಾರೆ. ಎರಡನೆಯದ್ದು, ಮತಾಂತರ ನಿಷೇಧ ಕಾನೂನನ್ನು ನಾವು ಹಿಂತಗೊಳ್ತೇವೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಸಮಾಜಕ್ಕೆ ಮನದಟ್ಟು ಮಾಡಿದ್ದಾರೆ. ಈ ಎರಡೂ ವಿಷಯಗಳನ್ನು ನಮ್ಮ ಕರಾವಳಿಯ ಎಲ್ಲ ಮಠಾಧೀಶರುಗಳು ಒಂದು ಜಗದಲ್ಲಿ ಕಲಿತು ನಾವೆಲ್ಲರೂ ಒಂದು ನಿರ್ಣಯವನ್ನು ಮಾಡಿ ಈ ಎರಡೂ ವಿಚಾರ
ಕಾಲದಲ್ಲಿ ಒಂದು ಮತಾಂತರ ನಿಷೇಧ ಬಿಲ್ಲನ್ನು ಯಾವುದೇ ಕಾರಣಕ್ಕೆ ಹಿಂತಗೊಳ್ಳಬಾರದು. ಎರಡನೆಯದ್ದು, ಯಾವ ಗೋಹತ್ಯೆ ನಿಷೇಧ ಬಿಲ್ ಈಗ ಪ್ರಸ್ತುತ ಜಾರಿಯಲ್ಲಿದೆ ಅದನ್ನು ಯಾವುದೇ ಕಾರಣಕ್ಕೆ ಹಿಂತೆಗೆದುಕೊಳ್ಳಬಾರದು ಅನ್ನುವಂಥ ಮನವಿಯ ನಿರ್ಣಯವನ್ನು ನಾವು ಈಗಾಗಲೇ ಎಲ್ಲ ಮಠಾಧೀಶರು ಜೊತೆಗೆ ಸೇರಿಕೊಂಡು ನಿರ್ಣಯ ಮಾಡಿದ್ದೇವೆ. ನಿರ್ಣಯ ಮಾಡಿ ಆ ವಿಚಾರವನ್ನು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಅದನ್ನು ಸಲ್ಲಿಸ್ತೇವೆ. ಒಂದು ವೇಳೆ ಆ ವಿಷಯಕ್ಕೂ ಸರ್ಕಾರ ಜಗ್ಗಲಿಲ್ಲದಿದ್ದರೆ ಮುಂದಿನ ನಮ್ಮ ದಾರಿ ಇರೋದು ಅಮರಣಾಂತ ಉಪವಾಸ ಸತ್ಯಾಗ್ರಹ. ಇದಕ್ಕೆಲ್ಲ ಸರ್ಕಾರ ಆಸ್ಪದ ಕೊಡುವುದಿಲ್ಲ ಅನ್ನುವ ಭಾವನೆ ನಮಗಿದೆ. ಯಾಕೆ ಅಂತಂದರೆ ನಮ್ಮ ಭಾವನೆಗಳ ಮೇಲೇ ಸರ್ಕಾರ ನಡೀತಾ ಇರುವುದು. ಹಾಗಿರುವುದರಿಂದ ಇಂತಹ ಯಾವುದೇ ಕಠೋರ ನೀತಿಯನ್ನು ಸರ್ಕಾರ ತಳೆಯುವುದಿಲ್ಲ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿದೆ. ಇನ್ನು ಎರಡನೆಯದ್ದಾಗಿ, ಈಗಾಗಲೇ ಈ ವಿಷಯಗಳ ಬಗ್ಗೆ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಆ ವಿಷಯಗಳನ್ನು ತೀರ್ಪು ಮಾಡಿ ನಮಗೊಂದು ಪಟ್ಟಿ ಮಾಡಿಕೊಟ್ಟಿದೆ. ಅದರ ಬಗ್ಗೆಯೂ ನಾವು ಸರ್ವೋಚ್ಚ ನ್ಯಾಯಾಲಯವನ್ನು ಪುನರಪಿ ನಾವು ಗಮನಕ್ಕೆ ತಗೊಂಡು ಇದಕ್ಕೆ ಒಂದು ಮೂಗರ್ಜಿ ದಾವೆಯನ್ನು ಹಾಕುವ ಒಂದು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಇದರ ಭಾಗವಾಗಿ ಅದನ್ನು ನಾವು ರಾಷ್ಟ್ರದ ಗೃಹ ಮಂತ್ರಿಗಳನ್ನು ಭೇಟಿಯಾಗೋದಿರ್ಬೋದು, ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗೋದಿರ್ಬೋದು, ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಇದು ಒಂದು ಹಂತಕ್ಕೆ ಬಾರದಿದ್ದರೆ ಆ ಕೆಲಸಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕರಾವಳಿಯ ಮಠಾಧೀಶರು ಮತ್ತು ಕರ್ನಾಟಕದ ಬೇರೆ ಬೇರೆ ಮಠಾಧೀಶರುಗಳನ್ನು ಗಮನಕ್ಕೆ ತಗೊಂಡು ಅವರೆಲ್ಲರನ್ನ ಒಂದು ಸಂವಹನ ಮಾಡಿ ಈ ಕಾರ್ಯಕ್ಕೆ ತುರ್ತಾಗಿ ನಾವು ಹಚ್ಚಿಕೊಳ್ತೇವೆ ಅನ್ನೋದ್ರ ಬಗ್ಗೆ ಒಂದು ನಿರ್ಣಯಗಳನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ.